ಸಾಧಾರಣ ಒಂದು 30-40 ವರ್ಷಗಳು ಅತಿ ಹೆಚ್ಚು ಕ್ರಿಯಾಶೀಲ ಆದುತ್ತಿದ್ದವರ ಮಾತೆರ್ನಲ ಅಪೇಕ್ಷದ ಮೇರೆಗೆ ನಮ್ಮ ಒಂಜಿ ಕಟ್ಟಡ ನಿರ್ಮಾಣ ಮಲ್ಪೋಡು ನಮ್ಮ ಮಾತ ವಿಧತ್ತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮಾತೆರ್ಲ ನಾಳೆ ಹಿರಿಯಾಕ್ಲೇನು ನಮ್ಮ ಅಪ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಯ್ಯನ ಶ್ರೀ ಡಾಕ್ಟರ್ ಮೋಹನ್ದಾಸ್ ರೈ ಉಳ್ಳರು ಅಂಚೆನೆ ನಮ್ಮ ಬಹಳ ಪ್ರೀತಿದ ಪರಶು ಮಂಜುಷ್ಣಾರ ದೇವಳನ ಮಾಜಿ ಆಡಳಿತ ಮುಕ್ತೇಶ್ವರ ಡಾಕ್ಟರ್ ಜಯಪಾಲ ಶೆಟ್ಟಿ ಅಂಚೆನೆ ಸನ್ಮಾನ್ಯ ನೇನಾಯ್ತು ಎಲ್ಲ ಆತ್ಮೀಯ ಮಿತ್ರೆ ಸಮಾಜ ಸೇವಕಿ ಎಮ್ಮೆಯ ರಾಧಾಕೃಷ್ಣ ರೈತಿ ಅಂಚೆನೆ ಕೃಷ್ಣನ್ನೇ ಇತ್ತು ಅಂಚೆನೆ ನಮ್ಮ ಭಾರಿ ಪ್ರೀತಿದ ಸಮಾಜೋಡಿ ಏರೆಗಳ ಭೋಜನದ ಸಮಾಜದ ಕೆಲಸ ಮಾಡ್ತಾನ ಶಿವಪ್ರಸಾದ್ ಅಂಚೆ ಮಾತ ಗಣ್ಯರ ಒಟ್ಟಿಗೆ ಹಿರಿಯ ಸಂಘದ ಅಧ್ಯಕ್ಷರು ಅಂಕಲ್ನ ಸುರೇಶ್ ರೈ ಪಾಪ ಇದನ್ನ ಮಾತನಾಡ ದೇವರ ಅಕ್ಕಲ ಮುಖಾಂತರ ದೇವರ ಪ್ರಾರ್ಥನೆ ನಾವು ಮಲ್ಪನ ಕೆಲಸ ನೂದಕ್ಕೆ ನೂದು ಸಮಾಜಮುಖಿ ಅದು ಸಮಾಜದ ಸಮರ್ಪಣೆ ಆಪನ ಕೆಲಸ ಅಂಚೆ ಅದು ಒಂದು ದೇವರನ ಕೆಲಸ ಈ ದೇವರನ ಕೆಲಸ ಒಬ್ಬರು ಮಾತ ದೈವ ದೇವರನ್ನೆಲ್ಲ ಸಹಕಾರ ಆಶೀರ್ವಾದ ಗೂಡು ಅಂತ ಸಹಕಾರ ಮಕ್ಕಳು ಈ ವ್ಯವಸ್ಥೆಯನ್ನು ಫುಲ್ಲು ನಾಲ್ಕಾಡುಗೊಂಡು ದೇವರಕ್ಕೆ ಸಹಕಾರ ಬೆಲೆ ಮಕ್ಕಳಿಗೆ ಒಂದು ತೊಂದರೆ ಬರೋದಕ್ಕೆ ಫುಲ್ಲು ನಾಲ್ಕಾಡುಗೊಂಡು ನಮ್ಮ 10 ಜನ ಸಭೆಯಲ್ಲಿತ್ತು ಭಾರತ ಮಾತ್ರ ಮೂರ್ತಮತ್ತು ಪ್ರಚಂಡ ಮಹಾಕಾಯ ಕೋಟೇಶ್ವರ ಸಮುದ್ರ ಅವಿಜ್ಞಾಪುರ ಮೇದೇವ ಸರ್ವಕಾರ್ಯ ಸರ್ವೇಂದ್ರ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ಯಲಿಕ ದೇವಿ ನಾರಾಯಣ ನಮೋಸ್ತಂ ಶಾಂತಿ ಓಂ ಶಾಂತಿ
नायक लयन राधाकृष्ण युनिया सतीश कुंपला मन्मथ जे शेट्टी पुष्पावती शेट्टी विनय कुमार शेट्टी नागला श्री वैभव शेट्टी तलपाಡಿ दामोदर ಪಡಪು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟಕಾರ ಗುಟ್ಟು ಇವರೆಲ್ಲ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಸ್ವಾಗತ ಬಯಸುತ್ತಾ ಇದೀಗ ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಓಂ ಗಂ ಗಣಪತಯೇ ನಮಃ. ನಮ್ಮ ಗ್ರಾಮದೇವರಾದಂತಹ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ವಂದಿಸುತ್ತಾ ಹಾಗೂ ನಮ್ಮ ಪರಿವಾರ ದೈವಗಳನ್ನು ನೆನವರಿಕೆ ಮಾಡಿಕೊಂಡು ಇಂದಿನ ನಮ್ಮ ಸಭೆಗೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಸುರೇಶ್ ರೈ ಹಾಗೂ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಶ್ರೀಮತಿ ಜಯಲಕ್ಷ್ಮಿ ರೈ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗೆದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ಅಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗು ಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ಗಣನಾಥ ದಿಮಿ 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 ನಾಟ್ಯ ಸ್ವರೂಪ ನಿನಗೆದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭಾ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭಾ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ವಿವೇಕಾನಂದರ ವಿಶಿಷ್ಟವಾದ ವಾಣಿಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಅಂತಹ ವಿವೇಕಾನಂದರ ಜೀವನಾದರ್ಶವನ್ನು ಪರಮಾದರ್ಶವೆಂದು ಅನುಸರಣೆ ಮಾಡಿಕೊಂಡು ನಿತ್ಯ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿರುವ ಸಂಸ್ಥೆ ವಿವೇಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್. ಅತಿಥಿ ದೇವೋ ಭವ ಎಂಬ ಮಾತಿನಂತೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ನಮ್ಮ ಹಿಂದೂ ಸಂಸ್ಕೃತಿ ಕೂಡ ಹೌದು. ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಇವರು ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಪ್ರಸ್ತಾವನೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಪ್ಪೆ ಉಳ್ಳಲ್ ದಿನ ಮನಸಾರೆ ಸ್ಮರಣೆ ಮತ್ತೊಂದು
ಅಂಚನೆ ನಮ್ಮನ್ನ ಮಾತ ದೈವ ದೇವರಿಗಳ ತರ ಬಗ್ಗಾದ ನೆನವರಿಕೆ ಮಲ್ತೊಂದು ಬಂದುಲೆ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಸಾಧಾರಣ ಒಂಜಿ 40 ವರ್ಷಡು ಈ ಪರಿಸರಡು ನಿರಂತರ ಚಟುವಟಿಕೆಗಳು ಮಾತ್ರೆಗಳ ಪರಿಚಯ ಇತ್ತಂಚಿನ ಒಂಜಿ ಸಂಸ್ಥೆ. ಈ ಸಂಸ್ಥೆ ಬಾರಿ ದುಮ್ಮದ ಒಂಜಿ ಅವಧಿಡು ಒಂಜಿ ಬಾರಿ ಮಲ್ಲ ಒಂಜಿ ಕಬಡ್ಡಿ ಜಿಲ್ಲಾ ಮಟ್ಟದ ಕಬಡ್ಡಿ ಸ್ಪರ್ಧೆನ ಆಯೋಜನೆ ಮಂತದ್ದು ಊರೊರ್ಮೆಲ ಪುದರ ಪಡೆದಿತ್ತಂಡು ಮುಂದುವರಿದು ವರ್ಷ ಪ್ರತಿ ನಡಪಣಂಚಿನ ಕ್ರೀಡಾ ಚಟುವಟಿಕೆ ಅವೇ ರೀತಿಡು ಸಮಾಜಗೂ ಎಡೆಡ್ಡ ಕ್ರೀಡಾಪಟುನಕ್ಲಿನ ಕುರ್ತನು ಪನ್ಪಣ ಒಂಜಿ ಹೆಮ್ಮೆದ ಒಂಜಿ ಸಂಕೇತವಾದ ಎಡೆಡ್ಡ ನಾಯಕತ್ವನ ಸಮಾಜವು ಕುರ್ತನು ಪಣ್ಯರೆ ಇಂಕ ಬಾರಿ ಗೌರವ ಒಂದುಂಡು ಹೆಮ್ಮೆ ಅವನು ಅಂಚಾದ ಪುನಗ ಒಂಜಿ ಆದಿ ತಿಂಗಳದ ಪಿರವು ನಮ್ಮೊಂಜಿ ಮೂಲು ಪೇರೆಂಟ್ ಬಾಡಿ ಮಹಾಸಭೆಟ್ ಹೊಸ ಸಮಿತಿ ಆಯ್ಲಕನೆ ಡಾಕ್ಟ್ರೆ ಮುಕ್ಕಳು ಒಂಜಿ ಚಿಂತನೆ ಮಲ್ತೇರು ನಮ್ಮ ಸಮಿತಿಯಾಗಲಿ ನಮ್ಮ ಒಂಜಿ ಪೊರ್ಲುದ ಕಟ್ಟಡ ಮಲ್ಪೋಡು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಲ್ಪಡಂಚಿನ ಒಂಜಾತ ಕಾರ್ಯಕ್ರಮಗಳು ಪಕ್ಕ ಕ್ರೀಡಾ ಸ್ಪರ್ಧೆಗೆ ನಮ್ಮ ಇಡೀ ರಡ್ಡು ಗ್ರಾಮಡು ಈತ ಪೊರ್ಲುದ ಒಂಜಿ ಗ್ರೌಂಡ್ದ ವ್ಯವಸ್ಥೆ ಇಜ್ಜ ಅವನಿಗೆ ಮಾತ ಗೊತ್ತುಂಡು ಹೈಕಬೋರ್ಡ್ ಅದು ಬೊಕ್ಕ ಮಹಿಳಾ ಕಾರ್ಯಕರ್ತೆಯರ್ಲ ಇಂಕಲ ಭಾರಿ ಆಕ್ಟಿವ್ ಆದ ಪೂರ ಸಮಾಜದ ಕೆಲಸಡ್ಲ ಅಕಲು ಭಾಗವಹಿಸ್ತಾರೆ ನೆಕ್ ಅನುಗುಣವಾದ ನಮ್ಮೊಂಜಿ ಕಟ್ಟಡ ಮಲ್ಪೋಡು ಪನ್ಪುಣ ಚಿಂತನೆಗೆ ಮಕ್ಕಳು ಕಾರ್ಯಯೋಜನೆ ಮಲ್ತದು ಮಕ್ಕಳ ಮಾತ್ರ ಅಪೇಕ್ಷದ ಮಿತ್ತದು ಏನಂಜಕ್ಕಳು ಕಟ್ಟಡ ಸಮಿತಿ ಅಧ್ಯಕ್ಷ ಮಲ್ತೇರು ನಿಕ್ಲೇನ್ ಪೂರಲ್ ಎತ್ತದು ಒತ್ತಡ ಕೊರಿಯರ್ನೇ ಆದಪ್ಪು ಅಂದ ದಾದ ಮಲ್ಪುಣಿ ಸಮಾಜಮುಖಿ ಆದ ನಾವು ಬದುಕುನಾಗ ನಮ್ಮ ಏತು ವರ್ಷ ಏತು ದಿನ ಬದುಕದಂದು ಲೆಕ್ಕ ಬರ್ಪುಜೆ ನಮ್ಮ ದಾದ ಸಮಾಜವು ಕೊರ್ತಾಂದೊಂಜಿ ಲೆಕ್ಕ ಬರ್ಪು ಆ ದೃಷ್ಟಿಡು ಯಾನ್ ಅಕ್ಕಲ್ನ ಪಾತ್ರೆಗೆ ಯಾನ್ ಒಪ್ಪಿಯೆ ದಾಯ ಪಂಡ ನಮ್ಮೇಡ್ದೊಂಜಿ ಕೊಡುಗೆ ಕೊರ್ಪಣ ಎಂಗಳು ರಾಜಕೀಯವಾದ ಮಸ್ತ್ ಜವಾಬ್ದಾರಿ ಇತ್ತಿನಕ್ಕಲ ಅಂಡ ಎಂಕಲ್ನ ರಾಜಕೀಯ ಜೀವನಲ ಜೀವನೋಪಾಯ ರಾಜಕೀಯ ಆಗ್ತದೆ ಎಂಗಳು ರಾಜಕೀಯ ಒಪ್ಪುಣ ಎಂಚಿನ ಪಂಡ ಒಂಜಿ ತತ್ವ ಆದರ್ಶ ಒಂಜಿ ಸಿದ್ಧಾಂತದ ಪಿರವಡು ಎಂಕಲ್ನ ರಾಜಕೀಯ ಅವಳು ದುಡ್ಡು ಮನ್ಪೇರ ರಾಜಕೀಯ ಮಲ್ಪಣತ್ತು ಅವೇ ದೃಷ್ಟಿಡು ಮುಳ್ಳ ಪ್ರತಿ ಒಂಜಿ ವ್ಯವಹಾರ ಭಾರಿ ಶೋಕದ ವ್ಯವಸ್ಥೆ ಒಂಜಿ ಕಟ್ಟಡ ಸಮಿತಿ ಮಲ್ತ ಭಾರಿ ಪೊರ್ಲುಡು ಐಕ್ ಪೂರಕವಾಯಿನಂಚಿನ ಒಂಜಿ ಸಮಿತಿ ಒಂಜಿ ಕಾರ್ಯದರ್ಶಿ ಜವಾಬ್ದಾರಿ ಇತ್ನಾರು ನಮ್ಮ ಮೆಸ್ಕಾಂ ಉಂಡು ಜೆ ಇ ಆದೊಳ್ಳೆರು ಆರು ನಮ್ಮ ಕಾರ್ಯದರ್ಶಿ ಅಂಚೆನೆ ಒಂಜಿ ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ರಿತೇಶ್ ಅಟ್ರು ಕೋಶಾಧಿಕಾರಿ ಯಾಪಂಡ ಈತ ವ್ಯವಸ್ಥೆ ಒವೇ ಕಾರಣಗುಲ ಸಮಾಜಗೊಂದು ಬತ್ತಿನ ದುಡ್ಡು ಒಂಜಿ ಪೈಸಲ ವ್ಯತ್ಯಾಸ ಅವಂದೆ ಆ ಜಾಗಿಗೆ ಮುಟ್ಟೋಡು ಅಡೆಗೆ ಮಾತ್ರ ನಮ್ಮ ಕೆಲಸಕ್ಕೂ ಸಾರ್ಥಕತೆ ಆಯ್ತಾ ಉಲಾಡಿ ಬೇತದಾಳ ಚಿಂತನೆ ಇಜ್ಜಿ ರಾಜಕೀಯ ವ್ಯಕ್ತಿ ಆದ ರಾಜಕೀಯದ ಒಂಜಾತ ಉಪಯೋಗವನ್ನು ಪಡೆಯೋಡು ಮಾಡ್ಕೊಂಡು ಒಂಜಿ ಆಶೆ ಉಂಡು ಮಾತೇನಲ್ಲ ಐಲ್ಲ ನಮ್ಮ ಪ್ರಯತ್ನ ಮಲ್ಪ ಈ ದೃಷ್ಟಿಡು ಒಂಜಿ ಪೊರ್ಲುದ ಕಲ್ಪನೆ ಒಂಜಿ ರಡ್ಡು ಫ್ಲೋರುಡು ಒಂಜಿ ಕಟ್ಟಡ ಮಲ್ಪೋಡು ಮೂಲೆ ಎಂಕುಲು ಒಂಜಿ ಎಲ್ಲಿ ಆಯ್ತಾ ನೆಲನಕ್ಷೆ ನಿಕ್ಲೆಗೆ ತೋಜರ ಪಾಡ್ದ ರಡ್ಡು ಫ್ಲೋರ್ ಮಲ್ತದ್ದು ತಿರ್ತದ ಒಂಜಿ ಫ್ಲೋರ್ ಸಾಮಾನ್ಯವಾದ ಕ್ಲಬ್ದ ಆಕ್ಟಿವಿಟಿ ಮಕ್ಕ ನಮ್ಮ ಮಾತ ಮಹಿಳೆಯರನ್ನ ಹತ್ತನ ನಮ್ಮ ಭಜನಾ ಮಂಡಳಿ ಉಪ್ಪು ನಮ್ಮ ಸಂಘದ ಕಾರ್ಯಕ್ರಮ ಉಪ್ಪು ಐಕ್ ಬೋರ್ಡದೇನು ಸೀಮಿತದಿದು ಮಿತ್ತದೊಂಜಿ ಫ್ಲೋರುಡು ಒಂಜಿ ವ್ಯವಸ್ಥಿತವಾಯಿನ ಒಂಜಿ ದೇಹದಾಡಿಯನ್ನು ಸಿದ್ಧತೆ ಮನ್ಪುಣಂಚಿನ ಒಂಜಿ ವ್ಯಾಯಾಮದ ಒಂಜಿ ವ್ಯವಸ್ಥೆಯನ್ನು ಮಲ್ಪೋಡು ಮನ್ಪುಣ ಚಿಂತನೆ ಈತ ಮಾತ ಆಸೆದು ಇದು ಒಂದು ಖಾಲಿ ನಲ್ಪಾಯುವ ಇಲ್ಲಿಗೆ ಸೀಮಿತ ಆತು ನಮ್ಮ ಇಡೀ ಗ್ರಾಮಗೂ ಒಂಜಿ ಮೂಜಿನಾಳು ಗ್ರಾಮಗೂ ಸೀಮಿತ ಆಪಣ ರೀತಿ ಬುಳೆಪೋಡು ಪನ್ಪಣ ದೃಷ್ಟಿಡು ಎಂಕುಲಿ ಬಿಲ್ಡಿಂಗ್ದ ಕೆಲಸವು ಜೈದ ದಯಪಣ್ಣಿಕಲ್ ಬಣ್ಣ ತೂದುಪ್ಪಾರು ಒಂಜಿ ಕಾಲೋಡು ಕೃಷ್ಣಣ್ಣ ಮೂರು ಬಾರಿ ಕಮ್ಮಿ ಇಲ್ಲುಳಿತ್ತ ಕಮ್ಮಿ ಇಲ್ಲುಳು ಇತ್ತ ಮಸ್ತ್ ನಮ್ಮ ಜವನೇರಿಪುರ ಜವಾಬ್ದಾರಿ ತಂದು ಒಂಜಾತ್ ವ್ಯವಸ್ಥೆಯನ್ನು ಪೂರ ಸೇರ್ಪಡೆ ಮಲ್ತೊಂಡು ಇಲ್ಲದ ಸಂಖ್ಯೆಯಲ್ಲಿ ಹೆಚ್ಚಾವೊಂದುಂಡು ನಮ್ಮ ಸಂಖ್ಯೆ ಹೆಚ್ಚಾವೊಂದು ಅದಕ್ಕೆ ಪೂರಕವಾದ ನಮ್ಮ ಮೂಲೊಂಜಿ ಪೊರ್ಲುದ ಒಂಜಿ ವ್ಯವಸ್ಥೆ ನಿರ್ಮಾಣ ಮನ್ಕೊಡು ಪನ್ಪಣ ಚಿಂತನೆಡು ಎಂಕುಲಿ ಕಟ್ಟಡದ ಕೆಲಸಕ್ಕೂ ಜೈದ ನಿಖಲ ಮಾತಾಡಲ ವಿನಯಪೂರ್ವಕ ವಿನಂತಿ ದಯಪಂಡ ನಮ್ಮ ಮಲ್ಪುಣ ಸಮಾಜದ ಕೆಲಸ ದೇವರನ ಕೆಲಸ ಆ ದೃಷ್ಟಿಡು ನಮ್ಮ ಮನಸ್ಥಿತಿ ಆ ಚಿಂತನೆ ನಮ್ಮ ಈ ಕೆಲಸಕ್ಕೂ ಜೈದ ಈ ಪೊರ್ಲುದ ವೇದಿಕೆಡು ನಮ್ಮೊಟ್ಟಿಗೆ ಭಾರಿ ಗೌರವಡು ಪ್ರೀತಿಡು ನಮ್ಮ ಪಾತ್ರಕ್ಕೆ ಬೆಲೆ ಕೊಡ್ದು ಸಮಾಜದ ಮಸ್ತ್ ಜವಾಬ್ದಾರಿ ಇದ್ದದು ಒಂಜಿ ವೃತ್ತಿಡು ಡಾಕ್ಟರ್ ಆದ ಎಜೆ ಹಾಸ್ಪಿಟಲ್ಡ್ ಪ್ರಾಮಾಣಿಕವಾದ ತಮ್ಮ ಜವಾಬ್ದಾರಿ ನಿಭಾಯಿಸೊಂದು ಧಾರ್ಮಿಕಡ್ಲ ಒಂಜಿ ಚಿಂತನೆ ಮಂತೊಂದು ನಮ್ಮ ದೇವಸ್ಥಾನದ ನೂತನ ವ್ಯವಸ್ಥಾಪಕ ಮಂಡಳಿದ ಅಧ್ಯಕ್ಷರಾದ ನಮ್ಮ ಮಾತಿರ್ನಲ್ಲ ಅಪೇಕ್ಷದ ಮಿತ್ತು ನಮ್ಮ ಸಂಘ ಪರಿವಾರದ ಆದೇಶದ ಮೇರೆಗೆ ಆರೆ ನಮ್ಮ ಆ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಂತದ್ದು ಆರೆ ನಮ್ಮ ಅಧ್ಯಕ್ಷ ಮಂತದ
ಸಂವಿಧಾನ ಇಂಚೊಂಡು ಪಂಡ ಕೆಲವು ಸಂವಿಧಾನ ಬರೆದು ಪೂಜೆ ಓ ಅನ್ರಿಟರ್ನ್ ಪಂಪೇರು ಅವು ನಮ್ಮನೆ ಅಂಚಾದು ಪುನಗ ಈ ವ್ಯವಸ್ಥೆಗೆ ಕೆಸರು ಕಲ್ಲು ಪಾಡ ಅಪ್ಪೆ ದುರ್ಗಾ ಪರಮೇಶ್ವರನ ಸೇವೆ ಮನ್ಪುಣ ಭಾಗ್ಯ ದಿಕ್ಕನ ಆರೇ ಪ್ರಥಮ ವ್ಯಕ್ತಿ ಆ ದೃಷ್ಟಿಡು ಆ ಗೌರವನ ಆರೇ ಕೊರಿಯ ಅಂಚಾದ ಇನ್ನಿತ ವೇದಿಕೆ ಡಾರುಳ್ಳಿರು ಅರಣ್ಯನ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಂದ್ರು ಮುಂದುವರಿದು ನಮ್ಮ ಡಾಕ್ಟರ್ ಜಯಪಾಲ್ ಶೆಟ್ರು ಆರೆಗೆ ಓ ಬೌಂಡ್ರಿಲ ಅಜ್ಜಿ ಆರು ಜೀವನೋಡು ಏತು ಆರ ರೀತಿಡು ಮುಂದುವರಿವೇರ ಆತ ಸಮಾಜಗೂ ಅವು ಲಾಭ ಅಂದ ಲೆಕ್ಕ ಎನ್ನ ಯಾನ್ ಚಿಂತನೆ ಮಂತ ರೀತಿಡು ಆ ದೃಷ್ಟಿಡು ಭಾರಿ ಪೊರ್ಲುಡು ನಮ್ಮ ಪಾತ್ರಗೂ ಬೆಲೆ ಕೊಡ್ದು ಒಂಜಾತ್ ಅರಸು ಮಂಜುಷ್ನಾರ್ ಉದ್ಯಾವರ ದೈವಳು ಪಂಡ ನಾಲ್ವರ ಮೇಲೆ ಗೊತ್ತಿತ್ತಿನ ವ್ಯವಸ್ಥೆ ಆ ಜಾಗೆಡು ಆಡಳಿತ ಮುಕ್ತೇಶ್ವರದು ಭಾರಿ ಪೊರ್ಲು ಜವಾಬ್ದಾರಿ ನಿಭಾಯಿಸಿನಾರು ಶ್ರೀ ಡಾಕ್ಟರ್ ಜಯಪಾಲ್ ಶೆಟ್ರು ಬಕ್ಕೊಂಜಿ ಬಂಟ್ರ ಸಂಘದ ಮಾಜಿ ವಲಯದ ಅಧ್ಯಕ್ಷರಾದ ಬಂಟ್ರ ಸಮಾಜಗೂ ಮಲ್ಲ ಪೋಷಕೆ ಅದು ಪ್ರತಿಯೊಂಜಿ ಬೇನೆ ಬೇಸರಿಗೂ ಸ್ಪಂದಿಸುನಾರು ಡಾಕ್ಟರ್ ಜಯಪಾಲ್ ಶೆಟ್ರು ನಮ್ಮೊಟ್ಟಿಗೆ ಒಳ್ಳೆಯರು ಆರೆಲ್ಲ ಏನು ಪ್ರೀತಿರು ಸ್ವಾಗತ ಅಂತಂದುಲ್ಲ ಡಾಕ್ಟರ್ ಮೋಹನ್ ದಾಸ್ ರೈ ಸಂತೆಗುತ್ತು ಇವರಿಗೆ ಸಚ್ಚಿದಾನಂದ ಶೆಟ್ಟಿ ಹೊಸಮನೆಯವರು ಶಾಲು ಹಾಕಿ ಡಾಕ್ಟರ್ ಜಯಪಾಲ್ ಶೆಟ್ಟಿ ದೊಡ್ಡಮನೆ ಇವರಿಗೆ ವಿಶ್ವನಾಥ್ ಕಾಜು ಅವರು ಶಾಲು ನೀಡಿ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಚನೆ ನಮ್ಮ ನನ್ನೂರಿ ಬಿನ್ನೆ ನಿಖಲಿಗೆ ಏರಿಗಳಾರ್ನ ಪರಿಚಯ ಉಪ್ಪಂದು ಆರು ಕುಡ್ಲದ ಗೋವರ್ಧನ್ ಮೆಟಲ್ಸ್ ಬಂಡ ಅಕ್ಲ ಏರೆಲ್ಲ ಗೊತ್ತೇರೆ ಮಲ್ತಿನ ಎಂಕ್ ದೇವರ ದಾದನ ಕೊಡ್ತೀರಿ ಇನ್ನು ಸಮರ್ಪಣೆ ಮಾಡ್ಕೊಡು ಬಂಡ ಚಿಂತನೆ ದಯಪಂಡ ನಿಖಲ್ ಗಮನಿಸಲೆ ಕೊಲ್ಲೂರುದು ಬತ್ತಿನ ಧರ್ಮಸ್ಥಳ ಕಾವಂದೆರೆಗೂ ಅತಿ ಪ್ರಿಯ ವ್ಯಕ್ತಿ ಶಿವಪ್ರಸಾದ್ ಅಂಚನೆ ನಮ್ಮ ಸೋಮೇಶ್ವರ ದೇವಸ್ಥಾನ ಒಪ್ಪು ಪೂರ ದೇವಸ್ಥಾನಗಳ ಆ ತಾಮ್ರದ ಕೆಲಸ ಮಲ್ತದು ಪೂಜಾ ವಿಧಿವಿಧಾನದ ತಾಮ್ರದ ವ್ಯವಸ್ಥೆ ಬೋಡು ಐನು ಪೂರ ಮಲ್ತನಾರು ವಿಶೇಷವಾದ ಎನ್ನ ಭಾರಿ ಆಪ್ತೆ ಎಂಕಲು ಕಾಲೇಜರು ಕೆನರಾ ಕಾಲೇಜರು ಒಟ್ಟಿಗೆ ಕಲ್ತನಾಕಲು ಒಂದು 25 ವರ್ಷ ಹೆಂಗೆ ಕಾರಣ ಗೊತ್ತುಂಡು ಆ ದೃಷ್ಟಿಡು ಹೆಂಗೆ ಕಾರಣ ಬಗ್ಗೆ ಪಂಡ್ಕೊಂಡು 1 ಗಂಟೆ ಬರೋದು ಮುಂದೇನು ಮೀರ್ದು ಸಮಾಜದ ಬಗ್ಗೆ ಒಂದು ಚಿಂತನೆ ಎತ್ತಿನ ವ್ಯಕ್ತಿ ಶಿವಪ್ರಸಾದ್ ನಮ್ಮ ಪ್ರೀತಿಗೆ ಹೋಗೊಡ್ದು ಗೌರವಡಿ ಜಾಗೆ ಬೈದರಿ ಆರೆಗಳ ಮನಪೂರ್ವಕವಾದ ಸ್ವಾಗತ ಸಲ್ಲಿಸ ನನ್ನೋರ್ವ ಅತಿಥಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಅಗತ್ಯದ ವಿಚಾರವು ನೇರವಾದ ಸ್ಪಂದನೆ ಕೊರ್ಪುನಾರು ವ್ಯವಸ್ಥೆದ ಬಗ್ಗೆ ತಿಳಿದು ತನ್ನ ಜವಾಬ್ದಾರಿ ನಿಭಾಯಿಸಿನಾರು ಶ್ರೀ ವಿನಯ್ ನಾಯ್ಕರು ಆರೊಂಜಿ ಕುಡ್ಲಾಡು ವ್ಯವಹಾರ ನಡಪಣ ಉದ್ಯಮಿ ಆದ ಮೂಲೊಂಜಿ ಆರ್ನ ರೆಸ್ಟೋರೆಂಟ್ಲ ಉಂಡು ಅಂಚಾದ ಸಮಾಜಮುಖಿಯಾದ ಆರೆಗೆ ನನದ ಜೀವನ ಬದುಕುನಾತ್ ಕಾಲ ಆರೆಗೆ ಸಮಾಜಮುಖಿಯಾದ ಬದುಕುನ ಶಕ್ತಿಲ ಉಂಡು ಸಮಾಜೋಡು ಆರೊಂಜಿ ಕೊಡುಗೆಯನ್ನು ಕೊಟ್ಟು ಸಮಾಜಗೂ ತನ್ನಿಂದ ದಾದ ಕೊರಳಿ ದಾದ ಸಮಾಜಗೂ ಸಮಾಜ ಬುಳಿಪಾಯರ ನಮ್ಮ ಕೆಲಸ ಮನ್ಪೊಳಿ ಪನ್ಪುಣ ಒಂಜಿ ಶಕ್ತಿದ ಒಟ್ಟಿಗೆ ಆಶಯಲ ಇತ್ತಿನ ವ್ಯಕ್ತಿ ಶ್ರೀ ವಿನಯ್ ನಾಯ್ಕರನ್ನು ಯಾನು ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಂದಿಲ್ಲ. ಶ್ರೀ ವಿನಯ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೇರೆಗೂ ಎಂಕಲ್ನ ಹಿರಿಯರಾಯನ ನಾರಾಯಣ ಹೆಗಡೆ ಅಂಚನೆ ನನ್ನೂರಿ ವ್ಯಕ್ತಿ ಮಾತಿರಗಳ ನಂಗೆ ಪರಿಚಯ ಇತ್ತನಾರು ಸಾಧಾರಣ ಒಂಜಿ 5 ವರ್ಷದ್ದು ದುಂಬು ತಲಪಾಡಿ ನಗರುಡಿತದ ಇತ್ತೆ ಎಂಕಲ್ನ ಕೈತಲೆ ನಮ್ಮ ಈ ರೋಡ್ ಬಂದಾಗ ಆ ಸೈಡ್ ಒಂಜಿ ತ್ರಿನಪ್ಸ್ ವಿಲೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದು ನಮ್ಮ ಜವಣಿಯರಿಗೆ ಮಾತ ಭಾರಿ ಪ್ರೀತಿದಾರ ಬಾತಿ ಮುಟ್ಟದಾರ ಅರೆಗೆ ಓಲ ಪಂಡ ಬುರ್ಚಿ ಮಂಡ್ರಿಚ್ಚಾರ ನಿಕ್ಲಿಗೆ ಮಾತ ಅರ್ಜೆಂಟ್ ನಾರು 10 ಗಂಟೆ ಎಂಕ್ಲೋಟಿ ಫುಲ್ ಓಡು ಯಾಪಂಡ ಎಂಕ್ಲಿಗೆ ಅಂಚಿನ ಒಂಜಿ ಬಾಂಧವ್ಯ ಒಂಜಿ ಪ್ರೀತಿ ಆರೆ ಧಾರ್ಮಿಕವಾದ್ರ ನಮ್ಮ ಕಾರ್ಲಾಡು ಒಂಜಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಜವಾಬ್ದಾರಿ ನಿಭಾಯಿಸುವಂತನಾರು ಸತತವಾದ ಅವ್ರನ್ನ ಜೀವನದ ಪ್ರತಿ ಅಂಗೋಡ್ಲ ಸಮಾಜದೊಟ್ಟಿಗೆ ಬೆಳೆಯಿನಾರು ಅಂಚೆ ಅದು ಪುನಃ ಈ ಕಾರ್ಯಕ್ರಮಡು ಆರು ಭಾಗವಹಿಸಿನ ನಮ್ಮ ಭಾಗ್ಯ ಅಂಚೆ ಆರೆಗಳ ಗೌರವ ಪಂಡದು ಆರಣಿಯಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಿದ್ದಿಲ್ಲ.
ಶ್ರೀ ಮನ್ಮಥ್ ಜೆ ಚೆಟ್ಟಿ ತ್ರಿನರ್ಸ್ ವಿಲೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೇರೆಗೆ ಎಂಕಲ ಹಿರಿಯರಾಯನ ಶಶಿಧರ್ ಶೆಟ್ಟಿ ತಲಪಾಡಿ ಗೊತ್ತು ಮೇರೆಗೆ ಶಾಲು ಪಾಡ್ದು ಪುಷ್ಪ ನೀಡಿದು ಗೌರವ ಮನ್ಪಡೋದಕ್ಕೆ ಏನೊಂದಿಲ್ಲ. ಯಾನೆ ಮನ್ಮಥಣ್ಣನ ಪಣ್ಲೆಕ್ಕನೆ ಕೃಷ್ಣ ಶೆಟ್ರು ಸುರೂಟ್ ಆಡ ಪಂಡೆ ಕೃಷ್ಣನ ಎಂಕಲ್ನ ಕಾರ್ಯಕ್ರಮ ತಲಪಾಡಿ ರೆಡ್ಡೆ ಪ್ರಚಲಿತೋಡು ಉಳ್ಳಾರು ಈರ ಮಾತೆಲ್ಲ ಗುರ್ತುಂಡು ಈರ ಇಂಕಲ ವೇದಿಕೆಗೆ ಒಂಜಿ ಗೆಸ್ಟ್ ಆದ ಬರುಡು ಮಾತೆಗಳ ಆಸೆ ಅಂತ ಬಾರ್ಪುಣ ಇಜ್ಜಿ ಬಲ್ಲಿ ಸಾಧ್ಯನೆ ಜನ ಪುದರ್ ಪಾಡ್ರೆನ ಬಲ್ಲಿ ಅವು ಅಂಚೆನೆ ಪುದರ್ ಪಾಡ್ರೆಲ್ಲ ಗುರ್ತಿಜೇರಿ ಪಾಡ್ದಿಜೇರಿ ಯಾನ್ ಕಡೆಗೆ ಬಂಡೆ ಕೃಷ್ಣನ ಪುದರ್ ಪಾಡ್ದಿಜಿ ಈರೊಂಜಿ ಕಾರ್ಯಕ್ರಮ ಜಸ್ಟ್ ಒಂಜಿ ಬೇರು ಮೈತು ಪೋಳಿ ದಯಪಂಡ ಆರ ಸಮಾಜದ ಮಸ್ತು ಜನಕ್ಕಲ್ನ ಬೇಜಾರಿಗೆ ಆಸರತ್ತನ ತನಕೇತು ಕೊಡ್ತೀರಿಂದ ಆರು ಏರಡಲ್ಲ ಎಣ್ಣಿದು ಜೇರಿ ಆಗದಾದ ಅಗತ್ಯ ಉಂಡು ಆರು ತೆರಿದೇರಿ ದಯಪಂಡ ಆ ಉದಾತ್ತ ಚಿಂತನೆ ಬಾರಿ ಮಲ್ಲ ವಿಚಾರ ದಯಪಂಡ ಅಂಚಿನ ಮನಸ್ಸು ಏರಳ ಬರ್ಪುಜಿ ಕೃಷ್ಣನ್ನಡ ಬೋದು ಕಷ್ಟವನ್ನು ಪಂಡದು ಕೇನ್ನಾಗ ಒಂಜಿ ಕಿಂಚಿತ್ತಾಲ್ನ ಸೇವೆ ಮನ್ಪಂದಿನ ವಿಚಾರಣೆ ಹೆಚ್ಚು ಸೋಮನಾಥ ದೇವಸ್ಥಾನ ಬಾರಿ ಮಲ್ಲ ಕೆಲಸ ಶಿವಪ್ರಸಾದ್ ಗೊತ್ತುಂಟು ಅವಲ್ಲ ಮಾತ ರೀತಿಯಲ್ಲ ಕೃಷ್ಣನ್ನೇ ಭಾರಿ ಪೊರ್ಲುಡಕ್ಲೆ ಸ್ಪಂದಿಸಿದೆ ದಯಪಂಡ ಅವು ಎನ್ನ ಜವಾಬ್ದಾರಿಯಿಂದ ಸ್ಪಂದಿಸಿದೆ ನಾನು ಯಾನು ಕೊಡ್ತೀನಿಂದತ್ತು ನಮ್ಮ ಸಮಾಜ ಕೊರ್ಪುನ ಚಿಂತನೆ ಎಂಚೋಪಡಿಗೆ ಬಂಡ ಯಾನು ಸಮಾಜವು ಕೊರ್ಪುನತ್ತು ಸಮಾಜ ಎಂಕು ಕೊರ್ತಲು ದೇವೇರಿ ಎಂಕು ಕೊಡ್ತೀರಿ ಒಂಜಿ ಕಿಂಚಿತ್ತು ಆಯ್ತಾ ಒಂಜಿ ಅಂಶವನ್ನು ಯಾನು ಸಮಾಜವು ಕೊಡ್ಪೆ ಅಂತ ಎನ್ನೊಡಿಗೆ ಯಾನ್ ದಾಯ ಡಾಕ್ಟರ್ ಈ ಪಾತ್ರ ಬಂದ ಬಂಡ ಯಾನು ಉಳ್ಳಾಲ ವಲಯ ಬಣಸಂಘ ಅಧ್ಯಕ್ಷೆ ಗಾದಿಗೆ ಸ್ಪರ್ಧಾಪಣೆ ತುಂಬು ಸೀದಾ ಡಾಕ್ಟರ್ ಜಯಪಾಲ್ ಶೆಟ್ಟಿ ನಡೆಬೋದು ಆರ್ನ ಕಾರ್ಬತ್ತೆ ಡಾಕ್ಟ್ರೆ ದಯಪಂಡ ಆರು ನೆರೆವಲ್ಲಿಂದ ಆರು ಹಿರಿಯಾರು ಎಂಕಲ ಮಾಜಿ ಅಧ್ಯಕ್ಷ ಡಾಕ್ಟ್ರೆ ಯಾನ್ ಇಂಚ ಅಂದ ಮರ ನಿಖಿಲ್ಪುರ ಜೋಕುಲಪುರ ಇಂಚ ಅಂಚ ಪುರ ಉಂಡೆರ ಯಾನ್ ಪಂಡೆ ಡಾಕ್ಟರ್ ಅಂಚತ್ತು ಒಂಜಿ ವ್ಯವಸ್ಥೆ ಇಂಚ ಉಂಡು ಯಾನೊಂಜಿ ಅಧ್ಯಕ್ಷಗಾದಿ ಸ್ಪರ್ಧೆ ಮಂತಂದುಲ್ಲೆ ಇಂಕಿ ಆಶೀರ್ವಾದ ಮಾಡ್ತಾರೆ ಅರೆ ದೇವರ ನಿದ್ರಂತು ಬಂತದ್ದು ಈ ಗೆಲ್ಪುಳ ಈ ಆಲ ನಿನ್ನ ಯೋಜನೆ ಉಂಡ ಪೂರ ಮಲ್ಪುಳ ದೇವರ ನಿಕ್ಕು ಅರಸು ಮಂಜಿಷ್ಠ ಆಶೀರ್ವಾದ ನಿಕ್ಕೊಂಡು ಈ ಪಾತ್ರ ಬಂಡೆ ಅವೇನು ಯಾನು ಏಪಲ ಮನ್ಪುಜಿರು ಮರೆಪುಜಿ ಡಾಕ್ಟ್ರೆ ಆ ಗೌರವ ಆ ಪ್ರೀತಿ ನಮ್ಮ ನಿರಂತರ ನೆನಪುದೀಪ ಸೊ ಅಂಚಿನ ಒಂಜಿ ವ್ಯವಸ್ಥೆ ಅವು ಎಂಚಿನ ಚಿಂತನೆ ಬಂಡ ನಮ್ಮ ಸಮಾಜಕ್ಕೂ ದಾದ ಕೊರಡ ನಮ್ಮ ಸಮಾಜ ಎಂಚಿನ ಕೊಡ್ತು ನಂಗೆ ಐನೊಂಜಿ ಕಿಂಚಿತ್ ನಮ್ಮ ಪಿರಗೊಪ್ಪು ಆ ದೃಷ್ಟಿಡು ನಮ್ಮ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗೊತ್ತು ಮೇರೆ ಕೋಟೆಕಾರ್ ವ್ಯವಸಾಯ ಸೇವಾ ಸರ್ಕಾರಿ ಬ್ಯಾಂಕ್ದ ಅಧ್ಯಕ್ಷರಲ್ಲ ಅದು ಒಂಜಿ ಪ್ರಾಮಾಣಿಕವಾದ ಯಾನೊಂಜಿ 2006 ಇಂಚಿನ ಎಂಕುಲು ಬಣಸಂಘದ ವಿಚಾರ ಬಾರಿ ಕ್ಲೋದುಪ್ಪ ಕುಳ್ನಾಗ ಎಷ್ಟೋ ಜನ ಬತ್ತದ ಆರಡ ಕೆಲವು ವಿಚಾರಕ್ಕೆ ಎಂದು ಆರ ಸಲಹೆ ಸೂಚನೆ ಕೇಳಿನಾಗ ಆರು ಒವೇ ಬೇನೆ ಬೇಜಾರಿದ್ದೆ ಅಂದ ಆಕಲಿಗೆ ಸ್ಪಂದಿಸಿನಾರು ಶ್ರೀ ಕೃಷ್ಣ ಶೆಟ್ಟಿ ಅರೆಲ್ಲ ಯಾನೇ ಪ್ರೀತಿಪೂರ್ವಕ ಸ್ವಾಗತ ಮಂತದಿಲ್ಲ ಅಂಚ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಅಧ್ಯಕ್ಷರು ಕೋಟೆಕಾರ ಸೇವಾ ಸಹಕಾರಿ ಸಂಘ ಇವರಿಗೆ ಬಾಪು ಪೊಲೀಸ್ ಅವರು ಪುಷ್ಪ ನೀಡಿ ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಜು ಪೊಲೀಸ್ ಇವರು ಪುಷ್ಪ ನೀಡಿ ಗೌರವಿಸುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮ್ಮವರಾದಂತಹ ಉದ್ಯಮಿ ಹಾಗೂ ತಲಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಶ್ರೀ ವೈಭವ್ ಶೆಟ್ಟಿ ತಲಪಾಡಿಯವರು ಆಗಮಿಸಿದ್ದಾರೆ. ಇವರನ್ನು ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಚನೆ ನನೂರು ಅತಿಥಿ ನಮ್ಮ ದಾಮೋದರ್ ಆರು ಎಂಕಲ್ನ ಊರ್ದ ಪೊದ್ವೆ ನಮ್ಮೊಟ್ಟಿಗೆ ಉಳ್ಳೇರು ಇತ್ತತ್ತು ಸಾಧಾರಣ 15 ವರ್ಷೋಡು ನಮ್ಮ ಜವಣಿರು ಓವು ಆಕ್ಟಿವಿಟಿ ಮಲ್ತಿರಡಲ್ಲ ಆರೊಂದು ಸಹಕಾರ ಉಂಡು ಓವೇ ವಿಚಾರ ಚರ್ಚೆ ಮಾತುಕತೆ ದಾಲ ಮಲ್ಪ್ಲೇನ್ ಆರೆ ಹೊಸಂಗಡ್ಡು ಅಂಕಿತ ಆಡ್ವೇರು ಪನ್ಪುಣ ಸಂಸ್ಥೆ ನಡಪೊಂದುಳ್ಳೇರು ಆಯ್ತಾ ಮಾಲಕರ ಆದುಳ್ಳೇರು ಎಂಕಲ್ನ ಪ್ರೀತಿದ ದಾಮೋದರ್ ಪಡ್ಪು ಮೇರೆಗೆ ಯಾನು ಪ್ರೀತಿಪೂರ್ವಕ ಸ್ವಾಗತ ಕೊಡು. ದಾಮೋದರ್ ಪಡ್ಪು ಎಂಬರಿಗೆ ಗೋಪಾಲ್ ಚೌಟ್ರು ತಲಪಾಡಿ ಗೊತ್ತು. ಅಂಚನೆ ನನಂಜಿ ಅತಿಥಿ ಆರು ರಾಜಕೀಯವಾದ ಪಂಚಾಯತ್ ಸದಸ್ಯ ಅಂಡಲ ವ್ಯವಹಾರಡು ಬಾರಿ ಜೋರುಳ್ಳೇರು ಸಹಕಾರ ಕೊರ್ಪುನಾರು ಬಿಲ್ಡಿಂಗ್ ಏತು ಪೊಯ್ಯ ಹುಡುಗೆಂಡೇರು ವಿನಯನ್ನ ಏತು ಪೊಯ್ಯ ಹುಡುಗೆಂಡೇರು ಅಪ್ಪ ಬಂಡೇರು ಬೇರೆ ಬಿಲ್ಡಿಂಗ್ ಪೊಯ್ಯ ಬೋರ್ಡು ಬಂದಾಗ ಬೇರೆ ಆತಿಥ್ಯ ಮಾಡ್ಕೊಡು ಬಂಡೇರು ಜವನೀರು ಖಾಲಿ ಪೊಯ್ಯದೆ ತಂದದ ಆರು ವೇದಿಕೆ ಎಲ್ಲ ಕುಳ್ಳ ಹೊಡು ಅಂಚೆ ಒಂಜಿ ಪೊಯ್ಯ ಎಂಗಳು ಕಣಪಾದ ತಲಪಾಡಿ ಗೊತ್ತು ಶಾಲು ಪಾಡ್ದು ಪುಷ್ಪ ನೀಡಿದು ಗೌರವ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ.
ಅಂಚನೆ ಇಂಕಲ್ಲ ಸಂಘದ ಅಧ್ಯಕ್ಷರು ಕೋಣೆರೆಗೆ ಎಂಕುಲು ಒಂಜಿ ಅವಧಿಡು ಮೂಲು ಮನ್ಮತನ್ನ ಸಾಧಾರಣ ಒಂಜಿ 25 ವರ್ಷ ತುಂಬು ಎಂಕುಲು ಒಂಜಿ ಸಮಾನ ವಯಸ್ಸಿಗೆ ಒಂಜಿ 7 ಜನ ಮೂಲು ಅತೀ ಹೆಚ್ಚು ಚಟುವಟಿಕೆ ಮಲ್ತನ ಒಂಜಿ ಸಂಸ್ಥೆ ಅಂತ ನಿರಂತರ ಇತ್ತಲ್ಲ ಅವು ನಡತೊಂದುಂಡು ಅಂಚ ಮಾತಾಡಲ ಚಟುವಟಿಕೆ ಇಟ್ಟಿದ್ದು ಪಾದರಸದ ಲೆಕ್ಕ ಮಾತನೊಟ್ಟಿಗೆಲ್ಲ ಬೆರೆಪುಣಂಚ ನಮ್ಮ ಸಂಘದ ಅಧ್ಯಕ್ಷರು ಸುರೇಶ್ ರೈ ಬೇರೆಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ. ಸುರೇಶ್ ರೈ ತಲಪಾಡಿ ಮುಖಮನೆ ಅಧ್ಯಕ್ಷ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಬೇರೆಗೆ ತಿನ್ನಕಲೆ ಐಟು ಒಂಜಿ ಅತಿಥಿ ಅರೆ ತನ್ನ ವೃತ್ತಿ ಜೀವನದ ಉದ್ಯೋಗಲ ಅರೆ ಎರಿಗಲ ಸಾಮಾಜಿಕವಾದ ತಿಕ್ಕದನಾರತ್ತು ಆರ ವೃತ್ತಿಡೆ ಆರ್ನ ಪರಿಚಯ ರಿಟೈರ್ಡ್ ಆಗಿ ಬೊಕ್ಕ ಆರೆ ಸಮಾಜದ ಎಂಕಲೊಟ್ಟಿಗೆ ಭಾರಿ ಒಂಜಿ ಬೆನ್ನೆಲು ಬಾದಿ ಎಂಕಲೊಟ್ಟಿಗೆ ಇತ್ತನಾರೆ ಎಂಕಲ ಭಾರಿ ಗೌರವದ ವ್ಯಕ್ತಿ ಪ್ರೀತಿದ ವ್ಯಕ್ತಿ ಶ್ರೀ ಸೀತಾರಾಮರಾಯ್ ನಮ್ಮೊಟ್ಟಿಗೆ ಒಳ್ಳೆರು ಅರಣ್ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತೀನಿ. ಸೀತಾರಾಮರಾಯ್ ಹೊಸಮನೆ ಮೇರೆಗೆ ಮೇಲಂಟ್ರು ಜಯರಾಮ್ ಮೇಲಂಟ್ರು ಮೇರೆ ಪುಷ್ಪ ಕೊರದು ಶಾಲು ಪಾಡ್ದು ಗೌರವ ಮನ್ಪಡೋದಕ್ಕೆ ಏನೊಂದಿಲ್ಲ ಅಂಚನೆ ನನಂಜಿ ಅತಿಥಿ ನಮ್ಮ ನಾಗೇಶ್ ರೈ ತಲಪಾಡಿ ಗೊತ್ತು ಮೇರೆ ಶಾಲು ಪಾಡ್ದು ಪೂ ಕೊರ್ದು ಗೌರವ ಮನ್ಪಡೋದಕ್ಕೆ ಏನೊಂದಿಲ್ಲ ಅಂಚನೆ ಇನಿತ ತೀರ್ಥವೇದಿಕೆಡು ಮಾತ ಎಂಕಲ ಕಟ್ಟಡ ಸಮಿತಿ ಬಂಡ ಒಂಜಿ 800 ಬಜಂತ ತಂಡ ನೆತ್ತ ಮಾತ ಪದಾಧಿಕಾರಿ ನಿಖಿಲಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಅಂಚನೆ ನಮ್ಮ ಪಂಚಾಯತ್ ಸದಸ್ಯರಾದ ಎಂಕಲೊಟ್ಟಿಗೆ ಬೈದೇರು ಯಾಪನ ನಿಜವಾದ ಎಂಕಲ್ನ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಅಡ್ಯಂತಾಯರು ಶಾಲು ಹಾಕಿ ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ಈ ಸ್ವಾಗತವನ್ನು ತಮಗೆ ನೀಡ್ತಾ ಇದ್ದೇವೆ. ಕ್ಲಬ್ದ ಪುದರೆ ವಿವೇಕ್ ಸ್ಪೋರ್ಟ್ಸ್ ಕ್ಲಬ್ ಅಂಚಾದ ನೆತ್ತ ಹಿರಿಮೆ ನೆತ್ತ ಏತು ವರ್ಷ ಮುಟ್ಟಂದು ಪರ್ಯಂತ ಉಪ್ಪುಂದು ಪನ್ಪುನೆಕ ಪುದರೆ ಒಂಜಿ ಸಾಕ್ಷಿ ಆದುಪ್ಪುನು ಬೊಕ್ಕ ನಮ್ಮ ಇದು ಎಂಚಿನ ಸಂಕಲ್ಪ ಮಲ್ತನ ಆ ಸಂಕಲ್ಪ ಅಪ್ಪೆ ಉಳ್ಳಾಲ್ದಿ ಆಯ್ನಾತ್ ಬೇಗ ಮಾತೆರ ನೆರವೇರಿಸಿದು ಮೆಕಲ್ನ ಸ್ಪೋರ್ಟ್ಸ್ ಕ್ಲಬ್ದ ಆ ಕಟ್ಟಡ ಆಯ್ನಾತ್ ಬೇಗ ಅದು ಸಮಾಜಮುಖಿ ಇಂಚಿನಂಚಿನ ಎಡ್ಡೆಡ್ಡ ಯುವಕರೇನು ನಮ್ಮ ಸನಾತನ ಧರ್ಮನು ಮುಂದೀಪುನಂಚಿನ ಯುವಕರೇನು ತಯಾರು ಮನ್ಪಡು ಪಂಡದು ಯಾನು ಅಪ್ಪೆ ಉಳ್ಳಾಲ್ದಿಲ ನಟ್ಟೊಂದು ಮಾತೆರೆಗಳ ಶುಭ ಹಾರೈಸೊಂದು ಬರ್ಪಿನ ಹೊಸ ವರ್ಷ ಮಾತೆರೆಗಳ ಶುಭ ಕೊರಡು ಪಂಡದು ಅಪ್ಪೆ ಉಳ್ಳಾಲ್ದಿನ ಅನುಗ್ರಹ ನಂಗೆ ಮಾತೆರೆಗಳ ಉಪ್ಪಡು ಒಗ್ಗಟ್ಟು ಉಪ್ಪಡು ಪಂಡದು ಕೇಳೊಂದು ಎನ್ನರೆಡ್ಡು ಪಾತೆರನು ಎಡೆ ಮುಗಿಪು ಬಂದುಲ ಎಕಡೆ ತಾನೇ ಪನ್ನ ಲೆಕ್ಕನೆ ಸಂಸ್ಥೆ ಕಟ್ಟುನ ಸುಲಭ ಆಂಡಲ ಅವು ನಿರಂತರವಾದ ನಡತೊಂದು ಬರೋಡಾಂಡ ಆ ರೀತಿ ನಮ್ಮ ಐಟು ಪಾಳ್ಗೊಳ್ಳೋಡು ಅಂಪನೆಕ್ ಎಕಡೆ ತಾನೇ ಆರು ಪಂಡಿರು ದಾಯ ಪಂಡಗ ಓವೇ ಒಂಜಿ ಸಂಸ್ಥೆ ಬೆಳವಣಿಗೆಗೆ ಐಟು ಸಂಘಟನೆ ಬೋಡು ಅವೇ ರೀತಿ ಪಾರದರ್ಶಕತೆ ಬೋಡು ಅವೇ ರೀತಿ ಐಟು ನಿಸ್ವಾರ್ಥ ಸೇವೆ ಅಂತ ಬಂಪನೊಂಜಿ ಭಾವನೆ ಬೋಡು ಅಂಚಿನ ಚಿಂತನೆ ಎತ್ತಿನಾಂಡ ಖಂಡಿತವಾದ ಕಟ್ಟಿನ ಈ ಸಂಘ ಸಂಸ್ಥೆಲು ನಿರಂತರವಾದ ಬೆಳಗಂದು ಬರ್ಪುಂಡು ಆಂಡ ಒಂಜಿ ಬಾರಿ ಒಂಜಿ ಸಂತೋಷದಾಯ ಪಣ್ಣಾಗ ಮುಲ್ಪದ ಸದಸ್ಯರು ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಮೆಕ್ಲೊಂಜಿ ಎಡ್ಡೆ ಚಿಂತನೆ ದೀತೇರು ಪಂಡ ಪರ ಕಟ್ಟೋನ ಬೂರ್ರೆ ಆತಂಡು ಹೊಸ ಕಟ್ಟೋನ ಕಟ್ಟಡು ಐಟು ನಿರಂತರವಾದ ಸಮಾಜಮುಖಿ ಕೆಲಸ ಆವಡುದು
ಆಂಡ್ಲ ಒಂಜಿ ಬಾರಿ ಒಂಜಿ ಸಂತೋಷದಾನಿ ಪನ್ನಗ ಆ ಕ್ಲಬ್ದ ಸದಸ್ಯರು ಬಾರಿ ಒಂಜಿ ಎಡ್ಡೆತನನ್ನು ದಯ ಪನ್ನಗ ಸೂಕ್ತ ವ್ಯಕ್ತಿನ ಈ ಕಟ್ಟಡ ಸಮಿತಿದ ಅಧ್ಯಕ್ಷರಾದ ಮಂತೆ ದಯ ಪನ್ನಗ ಒಂಜಿ ಪಾದರಸದ ಲೆಕ್ಕನೆ ಆ ರೂಲ್ಲೇರು ಅರೆಗೆ ಆ ರೀತಿದ ನೇನು ಸಂಘ ಸಂಸ್ಥೆನ ನಡಪಾಡುಂದಿಲ್ಲ ಒಂಜಿ ಚಿಂತನೆಲ್ಲ ಉಂಡು. ಅವೇ ರೀತಿ ಸಮಾಜಡು 10-16 ಜನಕಲ್ನ ಅರೆಗೆ ಎಡ್ಡ ಒಂಜಿ ಸಂಪರ್ಕ ಎಲ್ಲ ಉಂಡು. ಅಂಚನೆಟ ಹತ್ರ ನಿಕುಲು 10 ಜನ ಜಿತೇಂದ್ರ ಶೆಟ್ರು ಅವು ಒಂಜಿ ವರ್ಷದ ಎಪ್ಪಂದು ಆಡ 6 ತಿಂಗಳದಲ್ಲ ಇದೆ ಮತ್ತು ದಯಪಾಯರು ಖಂಡಿತವಾದ ಒಂಜಿ ಭರವಸೆ ನಿಕ್ಲಿಗೆ ಕೊಡ್ತಾರೆ. ದಯ ಬಣ್ಣಗ ನಂಗೆ ಒವ್ವೇ ಒಂಜಿ ಸಂಘ ಸಂಸ್ಥೆನು ಕಟ್ಟನಾಗ ಐಟು ನಿಷ್ಠೆ ಬೋಡು ಆ ನಿಷ್ಠೆ ಹರಡುಂಡು. ಅಂಚನೆ ಮುಲ್ಪದ ಸರ್ವ ಸದಸ್ಯರನ್ನೆಲ್ಲ ಒಂಜಿ ಕಾರ್ಯತತ್ಪರತೆ ತೂನಾಗ ಭಾರಿ ಒಂಜಿ ಸಂತೋಷ ಆಗ್ತದೆ. ದಯ ಬಣ್ಣಗ ಸಾಧಾರಣ ಒಂಜಿ ಶಿಲಾನ್ಯಾಸ ಸಭೆಗೆ ದಾಲ ಒಂಜಿ ಹಾರ್ಡ್ಲಿ ಒಂಜಿ 10-40 ಜನ ಬದ್ದು ಸೇರ್ನ ಜನ ಆಂಡ ಮುಲ್ಪದ ಒಂಜಿ ತೂನಾಗ ನೆಟ್ಟದ ಆಸುಪಾಸದಾಗ್ಲಿಗೆ ಈ ಕ್ಲಬ್ ನಿಮಿತ್ತ ಏತು ಚಿಂತನೆ ಉಂಡು ಬನ್ನಾಗ ಇನ್ನಿತ ಈ ನಿಖಲ್ನ ಈ ಪಾಳುಗಳಿಗೆ ತೂನಾಗ ಭಾರಿ ಸಂತೋಷ ಆಪಣ. ಐಕಾದ್ರೆ ಪ್ರಥಮವಾದ ನಿಕ್ಲೆಗಳೇ ನಾನು ಒಂಜಿ ವಂದನೆಯನ್ನು ಸಲ್ಲಿಸಾವೆ. ಬಂದಲೆ ಇಂದು ಕಟ್ಟಡ ಬಂದ್ಪುನಾಗ ಓವೇ ಸಂಘ ಸಂಸ್ಥೆ ಬಂದಾಗ ಅವು ನಿಜವಾದ ಏನು ಒಂಜಿ ಪನ್ಪೇನು ಅವು ಸಮಾಜಮುಖಿಯಾದ ಪೋಡು ಅವು ಅತ್ತಂದೆ ಐಟ್ ಆಪುನ ಕೆಲಸಲೇನು ಪೂರ ನಿಖಲು ಪುರ್ಲುಡೆ ಮಲ್ತೊಂದು ತಯಪಾದ ಕೊಂಡ ಅವು ಅತ್ತಂದೆ ಜೋಕ್ಲಿಗೆ ಎಡ್ಡೆ ಸಂಸ್ಕಾರ ದಿಕ್ಕುನಂಚಿನ ವಿದ್ಯೆ ಮುಖ್ಯತ್ ವಿದ್ಯೆದೊಟ್ಟಿಗೆ ಸಂಸ್ಕಾರ ಇತ್ತನಾಡ ಆಯೆ ಪರಿಪೂರ್ಣ ವ್ಯಕ್ತಿತ್ವ ಆಪುಂಗೆ ಅಂಚಿನ ಈ ವ್ಯಕ್ತಿತ್ವ ನಿರ್ಮಾಣ ಆಪುನಂಚಿನ ಈ ವಿವೇಕಾನಂದ ಫ್ರೆಂಡ್ಸ್ ವಿವೇಕಾನಂದನ ಇಂಚಿನ ಆದರ್ಶ ಉಂಡ ಅವಿನ ನಿಖಲು ಜೋಕುಲು ಪಾಲಿಸ ಒಂದು ಬರಡು. ಅವೇ ರೀತಿ ಈ ಕಟ್ಟಡ ನನಾತ್ ಎಡ್ಡ ರೀತಿದ ಸಮಾಜಮುಖಿ ಸಮಾಜದ ಚಿಂತನೆಯನ್ನು ಮಲ್ತೊಂದು ಐಟ್ ಆಪುನಂಚಿನ ಜನವರಿಗೆ ಬೋಡಿದ ಕಡೆ ಪಂಡ್ಯದ ಪ್ರಾಸ್ತಾವಿಕ ಭಾಷಣಡು ತೀರ್ಥದ ಸಂಸ್ಕಾರ ಕೊರ್ಪುನ ಭಜನೆಗೆ ಅವು ಅತ್ತಂದು ಇನ್ನಿತರ ಬಾಲಗೋಕುಲ ಅಂದ್ಪುನ ಒಂಜಿ ಚಿಂತನೆ ಎಲ್ಲ ಕ್ಲೆಡುಂಡಿಗೆ ಬಾಲಗೋಕುಲ ಅವು ಮುಖ್ಯವಾದ ಜೋಕ್ಲೆ ಬೋಡಿತ್ತಿನ ಜೋಕ್ಲೆಗೆ ಎಲ್ಲೆಡೆ ಒಂಜಿ ನಮ್ಮ ಒಂಜಿ ಸಂಸ್ಕಾರ ಕೊಂಡ ಅವು ಖಂಡಿತವಾದಿಯು ಅಕಲ್ಗೆ ಪರಿಪೂರ್ಣವಾದ ಅಕಲ್ನ ದುಂಬುದ ಜೀವನಗೂ ಒಂಜಿ ರಹದಾರಿ ನಮ್ಮ ಪಂಪ. ಅವೇ ರೀತಿ ಮಿತ್ತದ ಅಂತಸ್ತಡು ದೇಹದಾಢ್ಯ ಪನ್ನಗ ಜಿಮ್ಮು ಮಲ್ಪನೊಂಜಿಂದ ಅವಲ ಮುಖ್ಯ ಬೋಡಿತ್ತೇನೆ. ಜವನಿಯರು ಏತ ಆರೋಗ್ಯಡುಲ್ಯರ ಮಾನಸಿಕವಾದ ದೈಹಿಕವಾದ ಏತ ಆರೋಗ್ಯಡುಲ್ಯರ ಅವು ನಿಜವಾದ ಸಮಾಜ ಆರೋಗ್ಯ ಲೆಕ್ಕ ಅಂಚಿನ ನೆಟ್ಟು ಕಾರ್ಯ ಒಂದು ಮುಲ್ಪದ ಈ ಸಂಘ ಸಂಸ್ಥೆ ಕಾರ್ಯತತ್ಪರತೆ ಮಲ್ತೊಂದು ಪೋವಾಡು ನಿಖಲು ಜವನಿಯರು ದುಶ್ಚಟ ಓಲ ದೀವಂದ ಎಡ್ಡ ರೀತಿಲು ಜೀವನನು ಕೊನಪುನ ಲೆಕ್ಕ ಇಂಚಿನ ಸಂಘ ಸಂಸ್ಥೆದ ಬಾಳ್ಗಳು ಒಂದು ನಿಖಲ್ನ ಈ ಭಾವಿ ಜೀವನ ಎಡ್ಡೆ ರೀತಿ ನಡ್ತೊಂದು ಬರಡು. ಅವೇ ರೀತಿ ಮುಲ್ಪದ ಸಂಘ ಸಂಸ್ಥೆಗೂ ಲೈದೇರು ಎಡ್ಡೆ ಜನಕ್ಲೇನು ಪೂರ ಲೈದೇರು ಅವೇ ನೆಕಡ್ ಪನ್ನ ಲೆಕ್ಕನ ಜಿತೇಂದ್ರ ಪೂರ ಸಮಾಜಮುಖಿ ಚಿಂತನೆ ಎತ್ತಿನಕಲೇ ಪೂರ ವೇದಿಕೆ ಉಳ್ಳೇರು ಅಂಚಂಡ ಹತ್ರ ನೆಕ್ ಬೋಡಿತ್ತನಾಥ ಎಡ್ಡೆ ರೀತಿದ ನೆಕ್ ಧನ ಸಂಪತ್ತುಲ ಬರುವುದು ಅನ್ಪನ ಒಂಜಿ ಎನ್ನ ಒಂಜಿ ಭಾವನೆ ಅಂಚನೆಟ ಹತ್ರ ಈ ನಮ್ಮ ಹೊಸ ಕಟ್ಟಡ ಆಯ್ನಾಥ ಬೇಗ ಶೀಘ್ರಡೆ ನಿಖಲ್ನ ಸೇವೆ ರೂಪಡು ಅವೇ ರೀತಿ ದಾನಿಲ್ನ ಸಹಕಾರದ ಮೂಲಕಡು ಒಂದು ಆಯ್ನಾಥ ಬೇಗ ನಡೆತದ ಬರಡು. ಅವೇ ರೀತಿ ಎನ್ನ ವೈಯಕ್ತಿಕ ಹೆಂಚಿನ ಸಹಾಯ ಬೋಡು ಅವೇ ನಾನು ಜಿತೇಂದ್ರ ಶೆಟ್ಟರಿಗೆ ಕೊರ್ಪೆನ್ ಅನ್ನೋದು ಈ ವೇದಿಕದ ಮುಖಾಂತರ ಪಂಡದು ಎನ್ನ ಎರಡು ಪಾತ್ರ ಮುಗಿಸಾವೆ. ಜೈ ಹಿಂದ್. ಸ್ಥಾಪನೆ ಮಾಡ್ತಿನ ದಿನ ಭಾರಿ ಎಡ್ಡೆ ಐತಲ ನಿಕ್ಲೆ ಮಾತ ಶುಭಾಶಯ ಪಂಡೊಂದು ಇನಿ ಶ್ರೀ ವಿವೇಕ್ ಫ್ರೆಂಡ್ಸ್ ಮೂಲು ಶಿಲಾನ್ಯಾಸ ಆತನೆ ಈ ಪ್ರದೇಶಡು ನಮ್ಮ ತಲಪಾಡಿ ಗ್ರಾಮಡು ಇಂಚಿನ ಒಂಜಿ ಫ್ರೆಂಡ್ಸ್ ಕ್ಲಬ್ ದ ಕಟ್ಟೋಣ ಆಪುನ ಭಾರಿ ಅಗತ್ಯತೆ ಇತ್ತನೆ ಅವಿತ್ತ ಆವೊಂದುಂಡು ಮುರಾಣಿ ಜಿತೇಂದ್ರ ಶೆಟ್ರು ಹೆಂಗೆ ಫೋನ್ ಮಾಡ್ತೀರಿ ಯಾಮಂಡೆ ಎಂಕುಲ್ನ ದಾಯಿ ಜವನೀರಿನ ಯಾವ ಜಾತಂಡ ಈ ಕಟ್ಟದು ಬಿಡು ಅವು ಕಟ್ಟವಿಲ್ಲ ನಾಯ್ಕೆರೆ ಅಂಡ ಮಾತೇರಪ್ಪ ಒಂಜಿ ಕೂಡ್ದು ಕಟ್ಟಂಡ ಎಡ್ಡೆ ಬೇಲೆ ಅಪ್ಪುಂಡ ನಮ್ಮ ಮಾತ
ಸೇರೋಡಾಪುನು ಈ ಒಂಜಿ ವಿವೇಕ್ ಫ್ರೆಂಡ್ ಸರ್ಕಲ್ ಇಂದಕ್ಕೆ ಕ್ಲಬ್ಗೂ ಜಿತೇಂದ್ರ ಶೆಟ್ರಿನಿ ಶಕ್ತಿ ಕೇಂದ್ರನ ತಂಡ ಬೇತೆ ಬೇತೆ ನಮ್ಮನೆ ಪಕ್ಷ ಪುನಗ ಅರ್ ಬೇತೆ ಬೇತೆ ಪದಾಧಿಕಾರಿ ಆದುಳ್ಳೇರು ಇಂದಕ್ಕೆ ಸರ್ಕಾರದಲ್ಲ ಹೆಚ್ಚಿನ ಫಂಡ್ ಕೊಂದರು ಇருந்து ಯಾನಿ ಸಂದರ್ಭಡು ಫಂಡೊಂದುಳ್ಳೆ ದಯಪಂಡ ನಮ್ಮ ಕಮ್ಮಿ ಮಾಡೋಡು ಸರ್ಕಾರ ಅಂದಿಟ್ಟು ಹೆಚ್ಚಿಗೆ ಪಾಲ್ಗೊಳ್ಳೋಡು ಐಕೆ ಬೋಡಾಪುನ ವ್ಯವಸ್ಥೆ ಯಾರು ಮಲ್ಪೋಡು ಈ ಯಾರು ಯಾನು ಕೆಲವೊಂಜಿ ಕೆಲಸ ಹಿಡ್ದು ಯಾರು ಪಂಚಾಯತ್ ಹಿಡಿದು ಬರ್ತೀನ ಪಂಚಾಯತ್ ಇಲೆಕ್ಷನ್ ಹಿಡಿದು ಬರ್ತೀನ ಅತ್ತಂಡ ಉಳ್ಳಾಲ ವಲಯದ ಅಧ್ಯಕ್ಷರಾಗ್ತಿ ರಪ್ಪಗಳ ಕಟ್ಟಡ ಕಟ್ಟದು ಭಾರಿ ಪೊರ್ಲುಡು ಐತ ಲೆಕ್ಕಪತ್ರ ಕೊರ್ದು ಇಂದು ಮಾಡ್ತೀರಿ ಆ ಮಟ್ಟಡು ಅರೇನು ವಾನಮ್ಮನ ಇಡ್ಲ ನಮ್ಮ ದೂರಿಯರೇ ಜಡ್ಡೆಡ್ಡೆ ಬೇಲೆ ಮಲ್ತೀರಿ ಅಂಚಾದು ಈ ಬೇಲೆ ಎಲ್ಲ ಅರೆ ಜಯಪಾಲಣ್ಣೆ ಮಲ್ಲೆಕ್ಕ ಆಜಿ ತಿಂಗೊಳ್ಡೆ ಮಲ್ಪೇರಿ ಐಕ ಹತ್ರ ಬೋಡಾಪುನ ಜನಕ್ಲೇನು ಯಾರು ಸಹಾಯದೆ ತಂದು ಈ ಒಂಜಿ ವ್ಯವಸ್ಥೆನ ಮಲ್ತದು ಈ ಪರಿಸರೋಡು ಎಡ್ಡೆ ರೀತಿದ ಒಂಜಿ ತಿರ್ತಡು ಸಂಘೋಗ್ಲಮ್ ಇತ್ತಡು ಜಿಮ್ಮಿಗೆ ಯವನಿಯರಿಗೆ ನಂಗೆ ಹಳ್ಳಿಡ್ ಜಿಮ್ಮು ಹೆಚ್ಚಿನ ಬೋಡೊಂದಿಜ್ಜಿ 4-5 ಇಂಚಿ ನಡತಂಡಲ್ಲ ಯಾವ ಅಂಡ ಇತ್ತ ಜವನಿಯರೇ ಫ್ಯಾಷನ್ ಆತನು ಜಿಮ್ ಒಂದು ಜಿಮ್ಮು ಜಾಸ್ತಿ ಮಲ್ತಲ್ಲ ತೊಂದರೆ ಅಂದಲ್ಲ ಉಂಡು ಒಂಜಿ ಮೇಲ್ದು ಅಂಚಾದು ಬೋಡಾಪನಾತ್ ನಮ್ಮ ವ್ಯಾಯಾಮದೇ ತಂದು ಜವನಿಯರು ಅಕ್ಲನ ಆರೋಗ್ಯವನ್ನು ಎಡ್ಡೆಡ್ದಿ ಹೊಂಡ ಭಾರಿ ಎಡ್ಡೆ ಇದರಿಂದ ಇತ್ತೇನೆ 30 ವರ್ಷೋಡು ಶುಗರ್ ಬಿ ಪಿ ಬರ್ಪಣೆನೇ ಹೆಚ್ಚಿಗೆ ಹೊಂಡ ಒತ್ತಡ ಜಾಸ್ತಿ ಉಂಡು ಅಂಚಿನವಳು ಮೂಲು ಎಂತು ಐತಾರ ತೊಂಡ ಈ ಮೈದಾನಲಂಚನೆ ಭಾರಿ ಫುಲ್ಲು ಉಪ್ಪುಡು ಕ್ರಿಕೆಟ ಕಬಡ್ಡಿಯ ಇಂಚಿನ ಮಾತ ಈ ಮೈದಾನಲ್ಲ ಈ ವಿವೇಕ್ ಫ್ರೆಂಡ್ ಸರ್ಕಲ್ದ ನೇಕೆ ಮಲ್ತು ನೋಡು ನಮ್ಮ ಸರ್ಕಾರ ಒಪ್ಪನಾಗ ಐಕಾತ್ರ ಒತ್ತಡ ಹೆಚ್ಚಿಬಾರ್ದು ಮಲ್ತೊಂಡ ನಂಗೆ ಈಮೆ ಇಟ್ಟು ಗೊಬ್ಬರ ಒಂಜಿ ವೈಕಲ ಜಾಗ ಆಪುಂಡು ಇಜಿಂದ ಖಂಡಿತ ನಾನು ಜಾಗಲು ಇಜ್ಜಿ ಗೌರ್ಮೆಂಟ್ ಜಾಗದ ಇತ್ತಿಗುಡ್ಲಿ ರೆಡ್ ಸೆನ್ಸ್ ಕೊರ್ಕಂದು ಪಂಚಾಯತ್ ದಾಖಲ ಒತ್ತಾಯ ಒಪ್ಪುನು ಅತನ ಬೇತೆ ವ್ಯವಸ್ಥೆ ಒಪ್ಪುನು ಕಜಾವ್ಗೊಂದು ಪಾಡ್ಗ ಅಂದು ಇಂಚಿನ ಮಾತು ಒಪ್ಪುನು ಇಂದು ಆಯರ ಬಲ್ಲಿ ಪರಿಸರ ಎಡ್ಡೆ ಬೋಡು ಇನ್ನು ಈ ಒಂದು ವಿವೇಕ್ ಫ್ರೆಂಡ್ ಸರ್ಕಲ್ದಾಗಲ ಎಡ್ಡೆ ಕೆಲಸ ಈ ಕಟ್ಟಡ ಕಟ್ಟೋಣ ಯಾನೊಂಜಿ ಬೇಕಲೆಲ್ಲ ದೂಪ ಇತ್ತ ಮಹಿಳೆಯರು ಮೂಲು ಭಾರಿ ಜಾಸ್ತಿ ಉಳ್ಳೇರು ಯಾನೊಂಜಿ 10-20 ವರ್ಷ ದುಂಬು ಮೂಲೊಂಜಿ ಮಹಿಳಾ ಸಂಘವು ಚಾಲನೆ ಕೊಡ್ದಿತ್ತು ಅವು ಎಡ್ಡೆಡ್ ನಡಪುಂಡು ಯಾನು ಈ ಸಂದರ್ಭಡು ನೆನೆತೊಂದುಳ್ಳೆ ಅಂಚನೆ ಈ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿಡ್ ಆವಾಡು ಬಂಡದು ಆ ದೇವರ ನಡೆದು ಎನ್ನರಡ್ಡು ಪಾತ್ರ ಅಂತವೆ ಜೈ ಆಯ್ನಾತ್ ಶೀಘ್ರೋಡು ಇಂಕುಲು ಎಲ್ಲೇನೆ ನೆತ್ತ ಕೆಲಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಒಂಜಿ ಯೋಜನೆ ದೀತ ಪೂರ ವ್ಯವಸ್ಥೆ ಎಲ್ಲ ಮಲ್ತೊಂದ ನಿಕ್ಕೆಲ್ಲ ಮಾತಿರಲ್ಲ ಮನಪೂರ್ವಕವಾದ ಸಹಕಾರ ಮಲ್ಪಡ್ಕೊಂಡ ವಿನಂತಿದ ಒಟ್ಟಿಗೆ ಈ ಕೆಲಸದ ಪ್ರತಿ ಹಂತೊಡ್ಲ ಪ್ರತಿ ವ್ಯಕ್ತಿಲ್ಲ ಪ್ರತಿ ನಮ್ಮ ಸಮಾಜಕ್ಕೆಲ್ಲ ಬತ್ತು ಸೇರೋಡು ಪಂಪಣ ಪಾತ್ರದ ಒಟ್ಟಿಗೆ ಎಂಕಲ್ನ ಉಳ್ಳಾಲ ವಲಯ ಬಂಡರ ಸಂಘದ ಅಧ್ಯಕ್ಷರು ಸುರೇಶ್ ಔಟ್ರು ಬೈದೇರು ಆರು ವೇದಿಕೆಡು ಸುರುಟು ಕುಳ್ಳೋಡು ಅಂಡಾರನ್ ದಾಯ ಕುಳ್ಳಾಜಿ ಬಂಡ ವಿನೋದರ ಚಂಡಾರ ಕುಳ್ಳೆರುಂಡು ಒಕ್ಕ ಆರಡ ಮಲ್ಲ ಎಂಕ್ಲೆಗೆ ಅಪೇಕ್ಷೆ ಉಂಡು ನಾನು ಆರು ಎಣ್ಣೆನೂ ಬರ್ಚಿ ಮಲ್ಲೆ ಜಾನ ಪೋಪೆಸಿದ ಅಪ್ಪುಜು ಮಾತಿರಗ್ಲ ಸಮಾಜವು ಕೊರಿಯರ ಅಂದ್ರೆ ನಮ್ಮ ದಾದ ನಮ್ಮ ಜೀವನಡು ಹೋಗು ದೇವರನ ಆಶೀರ್ವಾದ ಉಂಡ ಐನು ಪೂರ ಏತು ಶಕ್ತಿ ಉಂಡ ಐನು ಪೂರ ನಾವು ಪೂರ ಮಲ್ಪೋಡು ಅವು ಹಿಂಗೆ ಧೈರ್ಯ ಉಂಡು ಅಂಚೆನೆ ಬೈದಿನ ಮಾತಿರಲ್ಲ ಕಿಂಚಿತ್ತಾನ ಸಹಕಾರ ಕೊರಡು ಒಕ್ಕ ಏರೆಗಳ ಓವೇ ಕಾರಣಗಳ ಸುರುವೆ ಪಂತೇನೆ ಪದಾಧಿಕಾರಿನಗಳ ಏರಡಲ ದುಡ್ಡುಗೆ ಒತ್ತಡ ಪಾಡ್ಯಾರಜ್ಜಿ ಏರ್ಲ ಒತ್ತಡಡು ಹೂ ಕೆಲಸ ಮಾಡ್ತಾರಜ್ಜಿ ನಂಗೆ ದೇವೇರಿ ಖಂಡಿತವಾದ ನಮ್ಮ ಗಟ್ಟಿ ಕೆಲಸ ಮಲ್ಪವೇರಿ ನಂಗೆ ಧೈರ್ಯ ಉಂಡು ಬೈದಿನ ಮಾತಿರೆಗಳ ಯಾನು ಎನ್ನ ಉಡಲ ಜಿಂಜಿನ ಸೊಲ್ಮೆನ ಸಂದ ಒಂದುಳ್ಳೆ ಅಂಚಾದ ವೇದಿಕೆದ ಕಾರ್ಯಕ್ರಮವನ್ನು ನಮ್ಮ ಮುಗಿಪು ಕೇಳೊಂದುಳ್ಳೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ನೆನವರಿಕೆ ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ನಮ್ಮ ಕಟ್ಟಡ ಸಮಿತಿಯ ಕಾರ್ಯದರ್ಶಿಯಾದ ವಿನೋದ್ ಶೆಟ್ಟಿಯವರು ನೆರವೇರಿಸಲಿರುವರು. ವಿವೇಕ್ ಫ್ರೆಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ವಿವೇಕಾನಂದ ನಗರ ತಲಪಾಡಿ ಇದರ ಎಲ್ಲ ಸದಸ್ಯರ ಮನದಾಳದ ಆಸೆಯಾದಂತಹ ನೂತನವಾದ ಭವ್ಯ ಕಟ್ಟಡ ಎಂಬ ಕನಸಿನ ಬೀಜ ಚಿಗುರೊಡೆದ ದಿನವಾದ ಇಂದು ನಮ್ಮೆಲ್ಲರ ಜೊತೆಯಾಗಿ ನಿಂತು ನಮ್ಮ ಕನಸಿಗೆ ನೀರೆರೆದು ಯಶಸ್ವಿ ಶಿಲಾನ್ಯಾಸ ಹಾಗೂ ಸಭಾ ಕಾರ್ಯಕ್ರಮದ ರೂವಾರಿಯಾದಂತಹ ನಮ್ಮ ಹಿತೈಷಿ ಸಮಾಜಮುಖಿ ಕಾರ್ಯಗಳ ಮುಂದಾಳು ನಮ್ಮ ಮಾರ್ಗದರ್ಶಕರು ಆದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಮನದಾಳದ ಧನ್ಯವಾದಗಳು.
ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಿಂತು ಸಮಾಜಮುಖಿ ಕಾರ್ಯಗಳಿಗೆ ಹಾಗೂ ಈ ದಿನ ಶಿಲಾನ್ಯಾಸ ನೆರವೇರಿಸಿದಂತಹ ಡಾಕ್ಟರ್ ಮೋಹನ್ ದಾಸ್ ರೈ ಸಂತೆಗುತ್ತು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ದೀಪ ಪ್ರಜ್ವಲನೆ ಮಾಡಿದಂತಹ ನಮ್ಮ ಹಿತೈಷಿ ಹಾಗೂ ಗೋವರ್ಧನ ಮೆಟಲ್ಸ್ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾದಂತಹ ಶ್ರೀ ಶಿವಪ್ರಸಾದ್ ಎಂ ಇವರಿಗೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೆಲಸ ಕಾರ್ಯಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂತಹ ಹಿರಿಯರು, ಸಮಾಜಮುಖಿ ಚಿಂತಕರು ಆದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ವಿನಯ್ ನಾಯ್ಕ್ ಇವರಿಗೆ ನಮ್ಮ ಸಂಘದ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವೈಯಕ್ತಿಕ ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿದಂತಹ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಾಧಾಕೃಷ್ಣರ ಯುಮಿಯ ಅವರನ್ನು ಕೂಡ ನಾವು ನೆನವರಿಕೆ ಮಾಡಿಕೊಂಡು ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾವಾಗಲೂ ಪ್ರೋತ್ಸಾಹಿಸುವಂತಹ ತ್ರಿನಬ್ಸ್ ವಿಲೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದರ ಮಾಲಕರಾದಂತಹ ಮನ್ಮಧ್ಯ ಶೆಟ್ಟಿ ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಮಾಜ ಸೇವೆಯಲ್ಲಿ ಸದಾ ಮುಂದಿದ್ದು ನಮ್ಮವರೇ ಆದಂತಹ ನಮ್ಮ ಪ್ರತಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ನಮ್ಮವರೇ ಆದ ಶ್ರೀ ವೈಭವ್ ಶೆಟ್ಟಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶಕರು ಆದಂತಹ ಅಂಕಿತ ಹಾರ್ಡ್ವೇರ್ ಇದರ ಮಾಲಕರಾದಂತಹ ದಾಮೋದರ್ ಪಡ್ಪು ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಆದಂತಹ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆ ಕಾರಗುತ್ತು ಅಧ್ಯಕ್ಷರು ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ರಾಜೇಂದ್ರ ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ನೂತನ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸೀತಾರಾಮ ರೈ ಹೊಸಮನೆ ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಎಲ್ಲ ಕಾರ್ಯಕ್ರಮದ ರೂವಾರಿ ನಮ್ಮೆಲ್ಲರ ಜೊತೆ ನಿಂತು ಸದಾ ಮಾರ್ಗದರ್ಶನ ನೀಡಿರುವಂತಹ ನಮ್ಮ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ಸುರೇಶ್ ರೈ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು 10 ಹಲವು ಸಂಘ ಸಂಸ್ಥೆಗಳ ಹಲವು ಪದಾಧಿಕಾರಿಗಳು ನಮ್ಮ ಜೊತೆ ಪಾಲ್ಗೊಂಡಿದ್ದೀರಿ. ನಿಮಗೆ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಷ್ಟು ಹೊತ್ತು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಶಿಸ್ತಿನಿಂದ ಕುಳಿತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.